ನಾವು ಅನರ್ಹರಲ್ಲ. ನಾವಾಗಿಯೇ ರಾಜೀನಾಮೆಯನ್ನು ಕೊಟ್ಟ ಬಳಿಕ ನಮ್ಮನ್ನು ಅನರ್ಹರನ್ನಾಗಿ ಮಾಡಿದ್ದಾರೆ. ಅನರ್ಹ ಅನ್ನಬೇಡಿ, ಅನರ್ಹ ಅನ್ನೋದಾದರೆ ಅನ್ನಲಿ, ಆದರೆ ನಮ್ಮ ಮನಸ್ಸಿಗೆ ನಾವು ಮಾತ್ರ ರಾಜೀನಾಮೆ ಕೊಟ್ಟವರೇ ಅಂದುಕೊಂಡಿದ್ದೇವೆ. ಹೀಗಂತ ಅಳಲನ್ನು ತೋಡಿಕೊಂಡಿದ್ದಾರೆ ಅಥಣಿ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ. ಅವರು ಇಂದು ಡಾಕ್ಟರ್ RH ಕುಲಕರ್ಣಿ ಭವನದಲ್ಲಿ ನಡೆದ ಅಥಣಿ ಮತಕ್ಷೇತ್ರದ ಬಿಜೆಪಿ ಪಕ್ಷದ ವಿವಿಧ ಘಟಕಗಳ ಸಭೆಯಲ್ಲಿ ಆಗಮಿಸಿದ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸಮ್ಮಿಶ್ರ ಸರ್ಕಾರದಿಂದ ಬೇಸರಗೊಂಡು ನಾವಾಗಿಯೇ ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೇವೆ. ನಾವು ರಾಜೀನಾಮೆ ಕೊಟ್ಟ ಬಳಿಕವೇ ಸ್ಪೀಕರ್ ನಮ್ಮನ್ನು ಅನರ್ಹಗೊಳಿಸಿದ್ದಾರೆ. ಹೀಗಾಗಿ ನಾವು ಅನರ್ಹರಲ್ಲ, ನಮಗೆ ಅನರ್ಹ ಅನ್ನಬೇಡಿ ಎಂದು ಕುಮಟಳ್ಳಿ ಹೇಳಿದ್ದಾರೆ. ಸವದಿಯವರ ಮಾರ್ಗದರ್ಶನದಲ್ಲೇ ಪ್ರಚಾರವನ್ನು ಆರಂಭಿಸುವುದಾಗಿ ಅವರು ತಿಳಿಸಿದ್ದಾರೆ. ಬಹುಶಃ ನನಗೆ ಅನಿಸ್ತಾ ಇದೆ, ಇದು ಒಂದು ಚುನಾವಣಾ ಪ್ರಚಾರದ ಒಂದು ಮಾತು ಅಂತ ಅನಿಸ್ತಾ ಇದೆ, ಮನದಾಳದ ಮಾತು ಅಲ್ಲ ಅಂತ ಅನಿಸ್ತಾ ಇದೆ. ಆದರೂ ಕೂಡ ನಾನು ಭಾಳ ಸ್ಪಷ್ಟಪಡಿಸ್ತೀನಿ, ಸಮ್ಮಿಶ್ರ ಸರ್ಕಾರದಲ್ಲಿ 17 ಜನರು ಎಲ್ಲರೂ ಕೂಡಿಕೊಂಡು ನಾವು ಸ್ವತಃ ರಾಜೀನಾಮೆಯನ್ನು ಕೊಟ್ಟಂಥವ್ರಿದ್ದೀವಿ. ರಾಜೀನಾಮೆಯನ್ನು ಕೊಟ್ಟಂಥದ್ದು ಅಂಗೀಕಾರ ಮಾಡಬೇಕಾಗಿತ್ತು ಸನ್ಮಾನ್ಯ ಸ್ಪೀಕರ್. ಆದರೆ ಯಾವುದೋ ಒಂದು ಒತ್ತಡದ ಮೇರೆಗೆ ಅವರು ನಮ್ಮನ್ನು ಅನರ್ಹತೆಗೊಳಿಸಿದ್ದಾರೆ. ಸುಪ್ರೀಂ ಕೋರ್ಟ್ದ ಆದೇಶವೂ ಕೂಡ ಆಗಿತ್ತವಾಗ. ಇಲ್ಲ, ಈ ರಾಜೀನಾಮೆ ಕೊಟ್ಟಂಥ ಎಲ್ಲ ಸದಸ್ಯರನ್ನ ಮೊದಲು ರಾಜೀನಾಮೆಯನ್ನು ಪರಿಗಣಿಸಬೇಕು, ಅಥವಾ ಸದನದಲ್ಲಿ ಇವರಿಗೆ ಹಾಜರಾತಿಗಾಗಲಿ ಒತ್ತಡ ಆಗಲಿ ಬರಬೇಕು ಅಂತ ಬರಬಾರ್ದು ಅನ್ನೋಂಥ ಒತ್ತಡ ಕೂಡ ಹಾಕಬಾರ್ದು ಅನ್ನುವಂಥದ್ದು ಕೂಡ ಆದೇಶವೇ ತಮ್ಮೆಲ್ಲರೂ ಬರ್ತಿರುವಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಏಕಪಕ್ಷೀಯವಾಗಿ ಅನರ್ಹತೆಗೊಳಿಸಿದ್ದು ಇದು ಅನ್ಯಾಯ ಮಾಡಿದಂಥದ್ದು. ಅದು ನಾವು ಮಾನಸಿಕವಾಗಿ ನಾವು